ಮೂಡುಬಿದ್ರೆಯ ಇರುವೆಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದ್ದು, ಆ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗುಡಿಯಲ್ಲಿ ಮಾತ್ರ ದೇವರನ್ನ ಪೂಜಿಸಿದ್ರೆ ಸಾಲದು, ಇನ್ನೊಬ್ಬರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡದಿರುವುದೇ ದೊಡ್ಡ ಪೂಜೆ. ಒಳ್ಳೆಯ ಗುಣಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು, ಕೆಟ್ಟ ಗುಣಗಳನ್ನ ದೂರೀಕರಿಸಬೇಕು. ಹೀಗಾದಾಗ ಸಮಾಜದಲ್ಲಿ ಅಶಾಂತಿ ನಿವಾರಣೆಯಾಗ್ತದೆ ಎಂದು ಹೇಳಿದ್ರು. ಅನುಗ್ರಹವನ್ನು ಪಡೆಯಗೋಸ್ಕರ ಮೂಲ ಬೈದ ನಮ್ಮ ಮಾತ ಆಸ್ತಿಕರ ನಕಳು ಆಸ್ತಿಕರ ಬಂದ ಅಂಡ ದೈವ ದೇವರ ನಕಳು ನಮ್ಮ ನಕಳು ನಮ್ಮ ಬದುಕಡೆ ಯಶ ನಮ್ಮ ಪ್ರಯತ್ನ ಐಕೋಸ್ಕರ ನಡೆದುಕೊಂಡು ನಮ್ಮ ಪ್ರಯತ್ನವು ದೇವರ ಅನುಗ್ರಹ ತಿಗೊಂಡ ಅಂಡ ಬದುಕಡೆ ಯಶಸ್ಸು. ಹಿರಿಯ ಧಾರ್ಮಿಕ ಮುಖಂಡ ಮಿಜಾರುಗುತ್ತು ಆನಂದ ಆಳ್ವ ಅಧ್ಯಕ್ಷತೆಯನ್ನ ವಹಿಸಿದ್ರು. ಪಂಜ ಭಾಸ್ಕರ್ ಭಟ್ ಬ್ರಹ್ಮಕಲಶೋತ್ಸವದ ಮಹತ್ವವನ್ನ ವಿವರಿಸಿದ್ರು. ಜೀರ್ಣೋದ್ಧಾರ ಜಪನಗ ನಂಗೆ ಈಗಡೆ ಅವು ನಂಗೆ ಕೋಟಿ ಎತ್ತುಂಡಾಯಿದ್ದ ನಂಗೆ ಮಾತಾಡಲಿಕ್ಕೆ ಸಂಶಯ ಇರ್ತದೆ. ಸಂತೋಷ ಬಂಡದ ಅನವಂಡ ಮಾತೆಲ್ಲ ಒಟ್ಟಿಗೆ ಇರ್ತದೆ. ಖಾಲಿ ಒಂದು 2 ತಿಂಗಳಲ್ಲೇ ಆ ದೇವರನ್ನ ಬ್ರಹ್ಮಕಲಶ ಜತಿನೇ ದೇವರೇ ಆ ನಂಗೆ ತೋರ ಪೋನಗ ಶಶಿಯನ್ನೇ ಒರಿ ಎಂದು ನಮ್ಮ ಏನು ಅನ್ನು ಶಶಿಯನ್ನೇ ಒರಿ ಅಂತ ಮಾತೆಲ್ಲ ಆರೋಗ್ಯ ಸೇರಿದೆ. ಆ ದೇವರನ್ನ ಬ್ರಹ್ಮಕಲಶ ಸಂತೋಷ ಪೂರ್ಣ ಇನ್ನಿಂಟ ದೇವರ ಶಿಬರೂರು ಗೋಪಾಲಕೃಷ್ಣ ತಂತ್ರಿ ಧಾರ್ಮಿಕ ಮಹತ್ವದ ಕುರಿತು ಮಾತನಾಡಿದ್ರು. ಭಗವಂತನವರು ಸ್ಥಾನ ಕೊರ್ಪಿನಾಲು ಪಂಪನ ಅರ್ಥವ್ಯಾಪ್ತಿ ಗಂಗಾ ಶಬ್ದಗುಂಡು ಗಂಗೆಗೇತ ಮಹತ್ವವುಂಡು ಕೇಂದ್ರ ನಮ್ಮ ಇಲ್ಲದ ಗುವೆಲ್ಲುಡೆ ನಮ್ಮ ಮೀಪ ಅಂದ ಅಂಡಲ ಗಂಗೆಯನ್ನು ಸ್ಮರಣೆ ಮಲ್ತೊಂದು ಮೀ ಅಂದ ಅಂಡ ನಮ್ಮ ಮಾತ ಪಾಪ ಪರಿಹಾರ ಪುಂಡುಗೆ ಭಾವಗು ಪೂಜೆ ಅಂಚನೆ ಬ್ರಹ್ಮಕಲಶ ಪಂಪಣ ಭಾವವು ಆ ಭಾವಡು ನಮ್ಮ ದೇವರಿಗೂ ಭಕ್ತಿ ಶ್ರದ್ಧೆಡು ಆ ಕಾಯಕನ್ನು ಸಮರ್ಪಣೆ ಮಾಡಿ. ಇದೇ ಸಂದರ್ಭದಲ್ಲಿ ಸ್ಥಳೀಯರಾದ ಬಾಡ ಪೂಜಾರಿ ಪಾಣಿಲ, ಮಾರ್ಕ್ ಪಿಂಟೋ ಬೊಲ್ಕೆ, ಸುಂದರ್ ಪೂಜಾರಿ ತ್ಯಾಂಪೆಟ್ಟು, ಸಂತೋಷ್ ಶೆಟ್ಟಿ ಜಾರ್ಖಳ ಅವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲೋತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ, ಕೆಲ್ಲಪುತ್ತಿಗೆ ಬುದ್ಧರಾಜ ಗುಡ್ಡೆಯ ಆಡಳಿತ ಮುಕ್ತೇಸರ ಕೆಪಿ ಜಗದೀಶ್ ಅಧಿಕಾರಿ, ಮಿಜಾರು ವಿಷ್ಣುಮೂರ್ತಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರಾಮಚಂದ್ರ ಮಿಜಾರು, ಉದ್ಯಮಿ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್, ಮುಂಬೈ ಉದ್ಯಮಿ ಉಮೇಶ್ ಕರ್ಕೇರ ಭಾಗವಹಿಸಿದ್ರು. ಉದ್ಯಮಿ ಶ್ರೀಪತಿ ಭಟ್, ಹೇಮಲತಾ ಐವಿ ಅಸ್ರಣ್ಣ, ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪೂವಪ್ಪ ಸಾಲ್ಯಾನ್, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಚಂದ್ರ ಸಾಲ್ಯಾನ್ ಪಾಣಿಲ, ಗೌರವಾಧ್ಯಕ್ಷ ದೊಡ್ಡಗುತ್ತು ಭುಜಂಗಾರ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡುಬಿದ್ರೆ.